ಮಂಗಳೂರಿನಲ್ಲಿ ಕಾಂತಾರ ಚಿತ್ರದ ರಿಷಬ್ ಶೆಟ್ಟಿಯ ಹರಕೆ ನೇಮೋತ್ಸವ ವಿವಾದ ಬಹಳಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ. ಜೊತೆಗೆ ಈ ಕುರಿತಂತೆ ಮಂಗಳೂರಿನ ಬಾರೆಬೈಲ್ನಲ್ಲಿರುವ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಚೊಳ್ಳಿ ದೇವಸ್ಥಾನದ ಆಡಳಿತ ಸಮಿತಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಳೆದ ವರ್ಷವೂ ಕೂಡ ರಿಷಬ್ ಶೆಟ್ಟರು ಕುಟುಂಬದವರು ಮಗನ ಹುಟ್ಟುಹಬ್ಬದ ಹಿನ್ನೆಲೆ ನೇಮೋತ್ಸವ ಸೇವೆ ಕೊಟ್ಟಿದ್ರು. ಎಲ್ಲಿಯೂ ನಡೆಯದ ಚಮತ್ಕಾರ ಈ ಕ್ಷೇತ್ರದಲ್ಲಿ ಆಗಿದೆ ಎಂದು ರಿಷಬ್ ಹೇಳಿಕೊಂಡಿದ್ರು. ದೀಪಾವಳಿ ಸಂದರ್ಭ ದೈವದ ಅನುಮತಿ ಕೇಳಿ ಹರಕೆ ನೇಮಕ್ಕೆ ಒಪ್ಪಿಗೆ ಪಡೆಯಲಾಗಿತ್ತು. ಪಂಚುರುಳಿ ನೇಮ ಜಾರಂದಾಯಗೆ ತುಡರ ಬಲಿ ನೀಡಲು ದೈವ ಒಪ್ಪಿಗೆ ನೀಡಿತ್ತು. ಸೇವೆಯನ್ನ ದೈವಗಳು ಒಳ್ಳೆಯ ರೀತಿ ಸ್ವೀಕಾರ ಮಾಡಿವೆ. ಆದರೆ ಯಾವುದೋ ಕಾರಣಕ್ಕೆ ಇದೀಗ ವಿವಾದ ಹುಟ್ಟು ಹಾಕಿದ್ದಾರೆ. ನಮಗೆ ದೈವ ನರ್ತಕರ ಮೇಲೆ ಯಾವುದೇ ಸಂಶಯ ಇಲ್ಲ. ಭಾವನೆಗಳ ಮೇಲೆ ಆರಾಧನೆಯನ್ನ ಮಾಡ್ತಾ ಇದ್ದೀವಿ. ದೈವಸ್ಥಾನದ ಕಟ್ಟುಕಟ್ಟಳೆ ಪ್ರಕಾರ ನಾವು ನಡೆದುಕೊಂಡಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇವೆ. ಎಣ್ಣೆ ಬೂಳಿಯ ಸಂದರ್ಭದಲ್ಲಿ ದೈವವೇ ನರ್ತನ ಮಾಡುತ್ತದೆ ಎಂಬ ನಂಬಿಕೆ ನಮ್ಮದು. ನಮ್ಮ ದೈವ ಅಪವಾದದಿಂದ ಮುಕ್ತ ಇದೆ. ಫೆಬ್ರವರಿಯಲ್ಲಿ ಇನ್ನೊಂದು ಹರಕೆಯ ನೇಮ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಪ್ರಮುಖರಾದ ರವಿ ಪ್ರಸನ್ನ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿವಾದ ಹುಟ್ಟು ಹಾಕಿದ ಬಗ್ಗೆ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದರು. ಹೋದ ವರ್ಷ ನೇಮನ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಮತ್ತು ಅವರ ತಂಡದವರು ಮಗನ ಹುಟ್ಟುಹಬ್ಬದ ವಿಷಯದಲ್ಲಿ ರಾತ್ರಿ ಸೇವೆಯನ್ನು ನೋಡಲಿಕ್ಕೆ ಬಂದಿದ್ದರು. ರಾತ್ರಿ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಹತ್ರ ಹೇಳಿ ದೈವದ ಪ್ರಸಾದವನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಇರುವಂತಹ ಭಾರವನ್ನು ಅವರು ಮೂವಿಯಲ್ಲಿ ಹೇಳುವಂತೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗಿದ್ದರು. ಎಲ್ಲಿಯೂ ನಡೆಯದ ಒಂದು ಅಚಾನಕಾದ ಆವಿಷ್ಕಾರವೋ ಅಥವಾ ಒಂದು ಅದೃಷ್ಟವೋ ಅವರಿಗೆ ಒಲಿಯಿತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಅವರ ಮ್ಯಾನೇಜರ್ ಮುಖಾಂತರ ನಮ್ಮನ್ನು ಕರೆಯಿಸಿ ನಮಗೊಂದು ನೇಮ ಆಗಬೇಕು, ಸೇವೆಯ ನೇಮ ಆಗಬೇಕು ಎಂದು ಹೇಳಿದರು. ನಾವು ಈ ಕ್ಷೇತ್ರದಲ್ಲಿ ತುಡರ ಬಲಿ ಆಗದೆ ದೈವವ ಭಂಡಾರ ಇಳಿಸಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡ್ತೇನೆ, ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಪಿಂಗಾರದ ಪುಷ್ಪವನ್ನು ತಟ್ಟೆಗೆ ಹಾರಿಸಿತು. 5 ಸಂಖ್ಯೆ ಬಂತು. ದೈವಗಳ ಕ್ಷೇತ್ರದಲ್ಲಿ ಮುಗುಳಿ ಮತ್ತು ಸಮ ಬಂದರೆ ಕಟ್ಟು ಅಂತ ಅರ್ಥ. ಮುಗುಳಿ ಅಂದರೆ ಒಂದು ಉಳಿದರೆ ಅದು ಅನುಮತಿ ಅಥವಾ ಒಳ್ಳೆಯದು ಎಂಬ ವಿಚಾರ. ಕ್ಷೇತ್ರದಲ್ಲಿ ನಿಮ್ಮ ಎದುರು ಕಾಣ್ತಾ ಇರುವಂಥ ಜಾರಂದಾಯ ಗ್ರಾಮದ ದೇವರಾಗಿದ್ದರೆ ವಾರಾಹಿ ಪಂಜುರ್ಲಿ ಅದು ಆ ಭಟ್ರ ಮನೆತನಕ್ಕೆ ಸಂಬಂಧಪಟ್ಟು, ಕಟ್ಟೆಯಲ್ಲಿರುವ ರಕ್ತೇಶ್ವರಿ ಕೂಡ ಅವರಿಗೆ ಸಂಬಂಧಪಟ್ಟ ದೈವ. ಆದ್ದರಿಂದ ಗ್ರಾಮದೇವ ದೈವ ಜಾರಂದಾಯ, ಅದರ ಒಟ್ಟಿಗೆ ಈ ವಠಾರದಲ್ಲಿರುವಂತಹ ವಾರಾಹಿ ಪಂಜುರ್ಲಿ, ಸೇವೆ ಮಾಡಿದವನು ಅಥವಾ ಕೆಲಸ ಮಾಡಿದವ ಪಂಜುರ್ಲಿ, ಆದ್ದರಿಂದ ಅವನಿಗೆ ನೇಮವನ್ನು ಕೊಡಬೇಕು, ಜಾರಂದಾಯನಿಗೆ ತುಡರ ಬಲಿಯನ್ನು ಕೊಡಬೇಕು ಅಂತ ದೈವ ನೀಡಿದ ಅಪ್ಪಣೆಯ ನಂತರ ನಾವು ಆ ಹೊಂಬಾಳೆ ಫಿಲ್ಮ್ಸಿನವರಿಗೆ ತಿಳಿಸಿದೆವು. ಆಮೇಲೆ ತಂತ್ರಿಗಳ ಮುಖಾಂತರ ಸಮಯ ನಿರ್ಧಾರ ಮಾಡಿಕೊಂಡು ದೈವದ ಭಂಡಾರವನ್ನು ಇಳಿಸಿ ನೇಮವನ್ನು ಮಾಡಿದೆವು. ಭಂಡಾರ ಇಳಿಸುವ ಸಂದರ್ಭದಲ್ಲಿಯೂ ಪ್ರಶ್ನೆಯನ್ನು ಅದೇ ರೀತಿ ಕೇಳಿದ್ದೆವು. ಕದ್ರಿ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ನೀಡಬೇಕು ಹೇಳಿದ ಮಾತು, ಕಾಣಿಕೆಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದೇವೆ. ಸೇವೆ ಒಳ್ಳೆಯ ರೀತಿಯಲ್ಲಿ ದೈವಗಳು ಸ್ವೀಕಾರ ಮಾಡಿದೆ.